ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ಇದೊಂದು ವಿಶೇಷ ಕಾರ್ಯಕ್ರಮ. ದೀಪಾವಳಿಯ ಹಬ್ಬದ ಸಂಭ್ರಮದ ಹೊಸ್ತಿಲಿನಲ್ಲಿ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾಕ್ಷೀಭೂತರಾಗ್ತಿದ್ದೇವೆ. ಸ್ಪಂದನ ಸಹಾಯ ಹಸ್ತ ಅನ್ನುವಂತಹ ಕಾರ್ಯಕ್ರಮ. ಅದೆಷ್ಟೋ ಜನ ಸಹಾಯ ಮಾಡುವಂಥ ಮನೋಭಾವದವರಿದ್ದಾರೆ. ಆದರೆ ಅವರೆಲ್ಲೂ ಪ್ರಚಾರವನ್ನು ಬಯಸೋದಿಲ್ಲ. ಸಹಾಯವನ್ನು ಮಾತ್ರ ಮಾಡ್ತಾ ಆ ಮೂಲಕವಾಗಿ ತನಗೆ ಸಮಾಜ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ಸಮಾಜಕ್ಕೆ ತಾನೇನು ಕೊಟ್ಟಿದ್ದೇನೆ ಅನ್ನುವಂತಹ ಒಂದು ಮುಖ್ಯವಾದ ಧ್ಯೇಯವನ್ನು ಮನಸ್ಸಲ್ಲಿ ಇಟ್ಕೊಂಡು ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡುವಂಥ ಅನೇಕ ಸಹೃದಯ ಬಾಂಧವರು ನಮ್ಮ ಜೊತೆಗಿದ್ದಾರೆ. ಜಾತಿ, ಧರ್ಮ, ದೇಶ, ಭಾಷೆ ಎಲ್ಲವನ್ನ ಮೀರಿಕೊಂಡು ಮಾನವೀಯತೆ ಅನ್ನುವಂಥ ವಿಶಾಲ ಪ್ರಪಂಚದಲ್ಲಿ ಬೆಳಗುವಂತಹ ಅನೇಕ ಸಾಧಕರಿದ್ದಾರೆ. ನಮ್ಮ ಪಾಲಿಗೆ ನಿಜವಾದ ಹೀರೋಗಳು ಅಂದರೆ ಅವರೇ. ಆದ್ದರಿಂದ ಅಂತಹ ಒಂದು ಸಹಾಯ ಹಸ್ತ ಮಾಡುವಂತಹ ಜನರನ್ನ, ಅದ್ಭುತ ಸದ್ದಿಲ್ಲದ ಸಾಧಕರನ್ನ ಅವ್ರ ಜೊತೆ ಮಾತಾಡ್ತಾ ಅವರ ಅನುಭವಗಳನ್ನು ಹಂಚಿಕೊಳ್ತಾ ಒಂದಷ್ಟು ಯಾವುದಾದ್ರೂ ಆಶ್ರಮಕ್ಕೆ ಏನಾದರೂ ಕೊಡೋದಕ್ಕೆ ಮನಸ್ಸಿದ್ರೆ, ಅಥವಾ ಇನ್ಯಾರಿಗಾದ್ರೂ ಸಹಾಯ ಮಾಡೋದಕ್ಕೆ ಮನಸ್ಸಿದ್ರೆ, ಅಥವಾ ಯಾರಿಗಾದ್ರೂ ಸಹಾಯ ಬೇಕಿದ್ರೆ ಅಂಥವರೆಲ್ಲ ಈ ಒಂದು ಸ್ಪಂದನ ವಾಹಿನಿಯನ್ನು ಸಂಪರ್ಕಿಸೋದ್ರ ಮೂಲಕ ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಬಳಗದಲ್ಲಿ ಯಾರೆಲ್ಲ ಇರ್ತಾರೆ ಅವರನ್ನ ಈ ಒಂದು ವಾಹಿನಿಗೆ ತಂದು, ಈ ಒಂದು ಕಾರ್ಯಕ್ರಮಕ್ಕೆ ತಂದು, ಆ ಮೂಲಕವಾಗಿ ಯಾರಿಗೆಲ್ಲ ಏನು ಸಹಾಯ ಬೇಕಾಗುತ್ತೆ ಅದನ್ನು ಮಾಡುವಂಥ ವಿಶೇಷ ಪ್ರಯತ್ನ ಇದು. ಮನಸ್ಸು ಇದ್ದವರು, ಯಾರಿಗೆ ಕೊಡಬೇಕು ಅಂತ ಮನಸ್ಸಿದೆ ಅವರು ದಯವಿಟ್ಟು ನಮ್ಮ ವಾಹಿನಿಯನ್ನು ಸಂಪರ್ಕಿಸ್ಬೋದು. ನಿಜವಾಗಿ ಯಾರಿಗೆ ಅಗತ್ಯ ಇದೆ ಅವರ ಬಗ್ಗೆ ನಾವಿಲ್ಲಿ ಮಾಹಿತಿಯನ್ನು ಕೊಡ್ತೀವಿ. ಸೊ ಆ ಮೂಲಕವಾಗಿ ಇದೊಂದು ಸ್ನೇಹ ಸೇತುವಾಗಿ, ಸಹಾಯ ಸೇತುವಾಗಿ, ಸಹಾಯ ಹಸ್ತ ರೂಪದಲ್ಲಿ ಸ್ಪಂದನ ಸಹಾಯ ಹಸ್ತ ಅನ್ನುವಂತಹ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇವತ್ತಿನ ದಿನ ವಿಶೇಷವಾದಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ವೃತ್ತಿಯಲ್ಲಿ ಅವರು ಪುರೋಹಿತರು, ಹಾಗೆ ಪ್ರವೃತ್ತಿಯಲ್ಲಿ ಸಮಾಜ ಸೇವಕರು. ಅದ್ರ ಜೊತೆಗೆ ಚಿಕ್ಕದೊಂದು ಟ್ಯಾಗ್ ಲೈನ್ ಇದೆ ಅವರು, ಸದ್ದಿಲ್ಲದ ಸಮಾಜ ಸೇವಕರು ಅಂತ. ಅಂದ್ರೆ ಪ್ರಚಾರದ ಗೋಜಿಗೆಲ್ಲ ಹೋಗೋದಕ್ಕೆ ಅವರು ಟೈಮ್ ಇಲ್ಲ, ಮತ್ತೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡವರಲ್ಲ. ಒಟ್ಟಾರೆಯಾಗಿ ಏನಂದ್ರೆ ತನಗೆ ಸಮಾಜದಿಂದ ಬಂದಿದ್ದನ್ನು ತಾನು ಸಮಾಜಕ್ಕೆ ಎಷ್ಟರ ಮಟ್ಟಿಗೆ ನೀಡಬಹುದು ಅನ್ನುವಂತಹ ಒಂದು ದೊಡ್ಡ ಚಿಂತನೆಯನ್ನು ಇಟ್ಕೊಂಡವರು ಕಡಪಾಡಿಯ ಶಶಿಧರ್ ಪುರೋಹಿತ್ ಅವರನ್ನ ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು. ನನಗೆ ನಿಮ್ಮನ್ನು ನೋಡಿದಾಗ, ಯಾಕೆಂದ್ರೆ ಈ ಹೊತ್ತಲ್ಲ ನಿಮ್ಮ ಬಗ್ಗೆ ಬಹಳಷ್ಟು ಸಮಯಗಳಿಂದ ನಾವು ಕೇಳ್ತಾ ಇದ್ವಿ. ಕೊರೋನಾ ಸಂದರ್ಭದಲ್ಲೂ ಸಾಕಷ್ಟು ಕಿಟ್ಗಳನ್ನು ಕೊಟ್ಟಿದ್ರೆ, ಕಿಟ್ಟು ಕೊಟ್ಟವರು ಎಷ್ಟೋ ಜನ ಎಲ್ಲೆಲ್ಲೋ ರಾರಾಜಿಸಿದ್ರು. ಆದ್ರೆ ಅದನ್ನೆಲ್ಲ ಮೀರಿ ಶಶಿಧರ ಪುರೋಹಿತರು ಸುದ್ದಿಲ್ಲದೆ ಇದ್ರು ಅಂತ ನಾನು ಕೇಳಿಪಟ್ಟೆ. ಜಾತಿ, ಧರ್ಮ, ಭಾಷೆ ಎಲ್ಲವನ್ನ ಮೀರಿಕೊಂಡು ನೀವು ಆ ಟೈಮಲ್ಲಿ ನೀವು ಬಹಳಷ್ಟು ಸಹಕಾರವನ್ನು ಮಾಡಿದ್ರಿ ಸರ್. ಈಗ ನನಗೆ ಕಿಟ್ಟಿಗಿಂತಲೂ ಬಹಳ ಆಶ್ಚರ್ಯ ಆಗ್ತಾ ಇರುವಂಥದ್ದು. ವೀಕ್ಷಕರೇ, ಬಹಳ ಮುಖ್ಯವಾದ ವಿಷಯವನ್ನು ನಾನು ಹೇಳಬೇಕು ಶಶಿಧರ ಪುರೋಹಿತರ ಬಗ್ಗೆ. ಅವರು ಇವತ್ತು ಯಾಕೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಅಂದರೆ, ಇವತ್ತು ಅವರು 5ನೇ ಮನೆಯನ್ನ ನವೀಕರಣ ಮಾಡಿ ಒಂದು ಸಂತ್ರಸ್ತರಿಗೆ ನೀಡ್ತಾ ಇದ್ದಾರೆ. ಒಂದು ಬಡ ಕುಟುಂಬದ ಮನೆ ಜೋಪಡಿಯಾಗಿತ್ತು, ವಾಸ ಮಾಡೋದಕ್ಕೂ ಯೋಗ್ಯವಾಗಿರಲಿಲ್ಲ. ಅಂತ ಮನೆಯನ್ನ ನವೀಕರಿಸಿ ಅದಕ್ಕೆ ಮಾಡಿ ಅದನ್ನು ಅದ್ಭುತವಾಗಿ ಅದಕ್ಕೆ ಗಾರೆ, ಸುಣ್ಣ, ಬಣ್ಣಗಳನ್ನೆಲ್ಲ ಬಳಸಿ ಆ ಮನೆಯವರಿಗೆ ನೀಡ್ತಾ ಇದ್ದಾರೆ. ಇವತ್ತು ಕೊಡ್ತಾ ಇರುವಂಥ 5ನೇ ಮನೆ, ಇನ್ನೂ 3 ಮನೆ ರೆಡಿ ಆಗ್ತಿದೆ. ಅಂತೂ 8 ಮನೆಗಳ ಸಿದ್ಧತೆ ಇದೆ. ಅದರಲ್ಲಿ ಈಗಾಗಲೇ 5 ಮನೆಯನ್ನ ಕೊಡ್ತಾ ಇದ್ದಾರೆ. ಇವತ್ತು 5ನೇ ಮನೆಯನ್ನು ಕೊಟ್ಟಿದ್ದಾರೆ. ಸೊ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ ಸರ್. ಸರ್, ಇದರ ಹಿಂದಿನ ಪ್ರೇರಣಾ ಶಕ್ತಿ ಮತ್ತೆ ಹೇಗೆ ಈ ಒಂದು ಯೋಜನೆ ಆರಂಭ ಆಯಿತು? ನಮಗೆ ಪ್ರೇರಣೆ ಏನಿಲ್ಲ, ಸ್ವಲ್ಪ ಅಶಕ್ತರನ್ನು ಗಮನಿಸಿದಾಗ ಪ್ರಾರಂಭದಲ್ಲಿ ಬಾಲ್ಯದಿಂದಲೂ ಇಂಥವರಿಗೆ ನಾವು ನೆರವನ್ನು ನೀಡ್ತಾ ಇರ್ತೇವೆ. ನಾವು ಒಂದು ತುಂಬ ಕಷ್ಟದಿಂದ ಈ ಒಂದು ಹಂತಕ್ಕೆ ಬಂದಿರೋದ್ರಿಂದಾಗಿ ಇಂತಹ ಒಂದು ಕಷ್ಟದಲ್ಲಿರುವವರನ್ನ ಸ್ವಲ್ಪ ಹೆಚ್ಚಾಗಿ ನಾವು ಇಂಥವರಿಗೆ ಸಹಾಯ ಮಾಡಬೇಕು ಅಂಥೇಳಿ ಆಲೋಚನೆ ಮಾಡಿಕೊಂಡು ಸಹಾಯ ಮಾಡ್ತಾಯಿದ್ದೇನೆ. ಓಕೆ, ಹೇಗೆ ಈ ಮನೆ ಕಟ್ಟಿಕೊಡುವಂಥ ಯೋಜನೆ ನಿಮ್ಮ ಮನಸ್ಸಲ್ಲಿ? ಅದು ಅದೇ ಕೋವಿಡ್ ಸಂದರ್ಭದಲ್ಲಿ ಕಿಟ್ಟು ಕೊಡುವಂತಹ ಸಂದರ್ಭದಲ್ಲಿ ಅಂತಹ ಮನೆಗಳನ್ನು ಗುರುತಿಸಿ ಆವಾಗ ನಮಗೆ ಈ ವರ್ಷದಲ್ಲಿ ಹಲವಾರು ಜನಗಳು ನಮಗೆ ಸಪೋರ್ಟ್ ಕೊಟ್ಟರು. ಸಂಘ ಸಂಸ್ಥೆಗಳು ಇರಬಹುದು, ಹಾಗೆ ಹಲವಾರು ಸಮಾಜ ಸೇವಕರು ಕೂಡ ನಮ್ಮೊಟ್ಟಿಗೆ ಸೇರಿಕೊಂಡು ನಮ್ಮೊಟ್ಟಿಗೆ ಕೊಡಲಿಕ್ಕೆ ನೆರವಾದರು. ಅಂದರೆ ನೆರವು ಅಂತ ಹೇಳಿದರೆ ಅವರಿಗೆ ಕೊಡಲಿಕ್ಕೆ ಆ ಒಂದು ಮನೆಗೆ ಬರುವಂಥ, ಹೌದು, ಅವರವರ ಮನೆಗೆ ಬರುವಂತಹ ನಮ್ಮೊಟ್ಟಿಗೆ ಸೇರಿಕೊಂಡ್ರು. ಹಾಗೆ ಅಂತಹ ಮನೆಗಳನ್ನು ಗಮನಿಸಿದಾಗ ನಾವು ಈ ಮನೆಯನ್ನು ನವೀಕರಣಗೊಳಿಸುವ ಅಂತ ಹೇಳಿದರು. ಹಾಗೆ ಒಂದು ಪ್ರಾರಂಭದಲ್ಲಿ ನಮಗೆ ಪುತ್ತೂರು ಮಾಧವಾಚಾರ್ಯರ ಹತ್ರ ಈ ಥರ ಹೇಳಿದಾಗ
ಅವ್ರು ಹೇಳಿದ್ರು ನಾವೆಲ್ಲ ಗ್ರೂಪ್ ಮಾಡಿಕೊಂಡು ಒಂದು ಸಮಾನ ಮನಸ್ಕರ ತಂಡ ಅಂತೇಳಿ ಮಾಡಿ ಇಂತಹ ಒಂದು ಅಜೀರ್ಣ ಅವಸ್ಥೆಯಲ್ಲಿರತಕ್ಕಂಥ ಮನೆಗಳನ್ನು ಗುರುತಿಸಿಕೊಂಡು, ಅದು ಕೂಡ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು, ಅಂದರೆ ಆ ಮನೆಯಲ್ಲಿ ನಿಜವಾಗ್ಲೂ ಯಾರು ದುಡಿಯುವ ಜೀವಗಳಿಲ್ಲದ ಮನೆಗಳನ್ನು ಗುರುತಿಸಿಕೊಂಡು ಅಂಥವರಿಗೆ ನಾವು ಗೃಹವನ್ನು ನವೀಕರಣಗೊಳಿಸುವ, ಇರುವಂಥ ಮನೆಯನ್ನು ನವೀಕೃತಗೊಳಿಸುವಂತಹ ಒಂದು ಯೋಜನೆಯಡಿ ಚಾಲನೆ ನೀಡಿ 1 ವರ್ಷದಲ್ಲಿ ಒಂದು 5 ಮನೆ ಇಷ್ಟರವರೆಗೆ ಆಯಿತು. ಇವತ್ತಿಗೆ 5ನೇ ಮನೆಯನ್ನು ಹೌದು ಹೌದು. ಇವತ್ತಿಗೆ ಯಾರ್ದು ಮನೆ ಹೇಗಿತ್ತು? ಇದು ಜಯಲಕ್ಷ್ಮಿ ಆಚಾರ್ಯ ಬ್ರಹ್ಮ ಅವರ ಬೈಕಾಡೆ ಅಂಥೇಳಿ, ಇವರಲ್ಲಿ ಆ ಮನೆಯನ್ನು ನಾವು ನೋಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ತುಂಬ ಅಂದರೆ ತುಂಬ ಅಜೀರ್ಣ, ಮನುಷ್ಯರು ವಾಸ ಮಾಡಲಿಕ್ಕೆ ಯೋಗ್ಯವೇ ಅಲ್ಲದಂತಹ ಮನೆ ಆಗಿತ್ತು. ಹಾಗಾಗಿ ನಾವು ಇದನ್ನು ನವೀಕರಣಗೊಳಿಸುವ ಅಂಥೇಳಿ ನಮ್ಮ ಇದರಲ್ಲಿ ಈ ಒಂದು ಮನೆಯಲ್ಲಿ ಅಂದರೆ ಯಾವ ರೀತಿಯಲ್ಲಿ ಇತ್ತು, ಯಾವ ಸ್ಥಿತಿಯಲ್ಲಿ? ತುಂಬ ಅಜೀರ್ಣಾವಸ್ಥೆ ಅಂತ ಹೇಳಿದ್ರೆ ಒಂದು 2 ರೂಮ್ ಅಷ್ಟೇ ಇತ್ತು, ಮತ್ತು ತರ್ಪಲ್ ಹಾಕಿತ್ತು ಮೇಲ್ಗಡೆ, ತುಂಬ ಗಾರೆ ಇಲ್ಲ, ನೆಲ ಮಣ್ಣಿದ್ದು, ಈ ಥರದ ಒಂದು ತುಂಬ ಅಜೀರ್ಣಾವಸ್ಥೆ. ಎಷ್ಟು ಜನ ವಾಸ ಮಾಡ್ತಿದ್ರು ಅದರಲ್ಲಿ? ಅವರ ತಾಯಿ, ಹಾಗೆ ಅವರ ಗಂಡ ಅವರ ಆಧಾರ ಸ್ತಂಭವನ್ನು ಕಳ್ಕೊಂಡಿದ್ರು, ಹಾಗೆ 2 ಮಕ್ಕಳಿದ್ದಾರೆ. ಹಾಗೆ 2 ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ. ಹೌದು ಹೌದು. ಅಂತ ಪರಿಸ್ಥಿತಿಯಲ್ಲಿ ಮನೆ ಇತ್ತು. ಹೌದು. ಎಷ್ಟೋ ವರ್ಷಗಳಿಂದ ಅದೇ ತರ ಜೀವನ ಮಾಡ್ತಾ ಇರ್ಬೋದು. ಹೌದು. ನಿಮಗೆ ಹೇಗೆ ಅದು ಅಲ್ಲಿ ಒಂದು ಮನೆ ಆ ಥರ ಇದೆ ಅಂತ ಗೊತ್ತಾಯ್ತು? ಇಲ್ಲ, ನಮ್ಮಲ್ಲಿ ಹಲವಾರು ಜನಗಳಿದ್ದಾರೆ ಇದರಲ್ಲಿ. ಅವರೆಲ್ಲ ಇಂತಹ ಮನೆಗಳನ್ನು ಗುರುತಿಸಿ ಸೂಚನೆ ಕೊಡ್ತಾರೆ. ಅದು ಬಹಳ ಒಳ್ಳೆಯ ಅಗತ್ಯದ ಕೆಲಸ ಅಂತ ಅನಿಸ್ತದೆ. ಹೌದು. ಆ ಸೂಚನೆ ಮೇರೆಗೆ ನಾವು ಅಲ್ಲಿ ಹೋಗ್ತೇವೆ. ಅಲ್ಲಿ ನಿಜವಾದಂತಹ ಅಶಕ್ತರ ಹೌದಾಗಿದ್ರೆ ಮಾತ್ರ ಅವರಿಗೆ ನಾವು ಇದು ಮಾಡ್ತೇವೆ, ಸಹಾಯವನ್ನು ನೀಡ್ತೇವೆ. ಈಗ ಅಲ್ಲಿಂದ ಮೊದಲಿನ ಮನೆಗಳೆಲ್ಲ ಹೇಗಿತ್ತು? ಫಸ್ಟಿಂದ ನೀವು ಸ್ಟಾರ್ಟ್ ಮಾಡಿದ್ದು ಹೇಗಿತ್ತು? ಪ್ರಾರಂಭದ ಮೊದಲಿನ ಮನೆ ಇಲ್ಲಿ ಪುತ್ತೂರು ಗರಡೆಯಲ್ಲಿ, ಅವರು ಕೂಡ ಹಾಗೆ ಆಧಾರ ಸ್ತಂಭವನ್ನು ಕಳ್ಕೊಂಡಿದ್ರು, ಒಂದು ಮಗಳು, ಅದು ಕೂಡ ತುಂಬ ಅಜೀರ್ಣಾವಸ್ಥೆಯಲ್ಲಿತ್ತು. ಹಾಗೆ ನಾವು ಅಲ್ಲಿ ಕೂಡ ಒಂದು 8 ಮಂದಿಯ ತಂಡದೊಂದಿಗೆ ನಾವು ಅದನ್ನು ಗೃಹ ನವೀಕರಣಗೊಳಿಸಿತು. ಆನಂತರ ಇಲ್ಲಿ ಒಂದು 20 ಮಂದಿ ಪಡುಬಿದ್ರೆ ಮತ್ತು ಅದಮಾರಲ್ಲಿ, ಅದು ಕೂಡ ಅರ್ಧ ಆಗಿದ್ದ ಮನೆಗಳನ್ನು ನವೀಕೃತಗೊಳಿಸಿತ್ತು. ಆನಂತರ ಕುಕ್ಕಿಹಳ್ಳಿಯಲ್ಲಿ ಅದು ಕೂಡ ಹಾಗೆ ಒಂದು ತುಂಬ ಅಜೀರ್ಣಾವಸ್ಥೆಯಲ್ಲಿದ್ದಲ್ಲ, ಅಲ್ಲಿ ಕೂಡ ತುಂಬ ಸಮಸ್ಯೆ ಇತ್ತು. ಅದು ಕೂಡ ಅಲ್ಲಿ ಕೂಡ ನಾವೊಂದು 23 ಜನರ ತಂಡದೊಂದಿಗೆ ನವೀಕೃತಗೊಳಿಸಿ. ಈ ಸಲ ಮಾತ್ರ ಇದರಲ್ಲಿ ನಮಗೆ ಸ್ವಲ್ಪ ಜಾಸ್ತಿ ಖರ್ಚಾಗಿರೋದ್ರಿಂದ ಒಂದು 33 ಜನರ ತಂಡ ನಡೆಸಿಕೊಂಡು. ಈಗ ನೀವು ಈ ತಂಡಗಳನ್ನು ಹೇಗೆ ಸಿದ್ಧ ಮಾಡ್ತೀರಿ? ನಿಮಗೆ ನಮಗೆ ಒಂದೊಂದು ಮನೆ ನಿರ್ಮಾಣಕ್ಕೆ ಒಂದೊಂದು ತಂಡವನ್ನು ಸಿದ್ಧ ಮಾಡಿ? ಹೌದು. ಅದರಲ್ಲಿ ಎಲ್ಲರೂ ಎಲ್ಲ ಕಡೆಗೆ ಬರಬೇಕಂತೇನಿಲ್ಲ, ಕೆಲವದಕ್ಕೆ ಹಾಕ್ತೇವೆ. ಅವರು ಮುಂದಿನ ಮನೆಗೆ ಬರಲೂಬಹುದು, ಬರದಿರಲೂಬಹುದು, ಅವರ ಇಷ್ಟ ಪ್ರಕಾರ. ಆ ಒಂದು ಮನೆ ಗೃಹ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ನಾವು ಒಂದು ಲೆಕ್ಕಾಚಾರ ಹಾಕ್ತೇವೆ. ಅದೇ ಪ್ರಕಾರ ಖರ್ಚಾಗಬಹುದು ಲೆಕ್ಕ. ಅದರಲ್ಲಿ ಯಾರೆಲ್ಲ ಈ ಕಿಟಕಿ ಬಾಗಿಲು ಹಾಗೆ ಸಿಮೆಂಟ್ ಇಂಥದ್ದೆಲ್ಲ ಫ್ರೀ ಕೊಡ್ತಾರೆ ಅಂತ ಹೇಳಿ ಗಮನಿಸ್ತೇವೆ. ಅದನ್ನೆಲ್ಲ ಒಂದು ರೀತಿಯಲ್ಲಿ ಲೆಕ್ಕಾಚಾರ, ಮತ್ತು ಹಣದ ಅವಶ್ಯಕತೆ ಎಷ್ಟುಂಟು ಅದನ್ನು ಲೆಕ್ಕಾಚಾರ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ದಾನಿಗಳನ್ನು ಗುರುತಿಸ್ತೇವೆ. ಫೋನ್ ಮಾಡಿ ನಮ್ಮ ಆತ್ಮೀಯರನ್ನು ಇಸ್ಕೊಂಡು ಅವರು ತುಂಬ ಇದ್ದಾರೆ. ಅವರು ಕೂಡ ಮೊದಲು ಒಂದು ರೀತಿಯ ಸಮಾಜದ ನೀವು ಎಷ್ಟು ಸಂಗ್ರಹ ಆಗ್ತದೆ ಅದನ್ನು ಉಳಿದು ಬಾಕಿದ್ದನ್ನೆಲ್ಲ ನೀವೇ ಹಾಕ್ತೀರಿ? ಹೌದು, ಉಳಿದ ಹಣವನ್ನು ನಾವು ಮತ್ತು ಮಾಧವಾಚಾರ್ಯ ಉಳಿದ ಹಣವನ್ನು ಹಾಕ್ತೇವೆ. ಮತ್ತು ಉಳಿದಂಥ ಸಂದರ್ಭದಲ್ಲಿ ಅದನ್ನು ರಿಟರ್ನ್ ಅಷ್ಟೇ ಗ್ರೂಪ್ನವರು ಜಾಸ್ತಿ ಕೊಟ್ಟವರಿಗೆ ಹಿಂದೆ ತಲುಪಿಸ್ತೇವೆ. ಒಂದು ಗ್ರೂಪ್ನವರಿಗೆ ಹಿಂದೆ ಕೊಡ್ತೇವೆ. ಓಕೆ. ಈಗ ಅದ್ರ ಜೊತೆ ಇದರಲ್ಲಿ ಯುವಕರ ಪಾಲುದಾರಿಕೆ ಹೇಗುಂಟು? ಯುವಕರು ಕೂಡ ಇದ್ದಾರೆ, ಸುಮಾರು ಮಂದಿ ಇದ್ದಾರೆ, ಒಳ್ಳೆ ಉತ್ಸಾಹವಂತ ಯುವಕರು. ಇದು ಸಮಾಜ ಸದೃಢವಾಗಬೇಕು, ಒಬ್ಬರಿಬ್ಬರಿಗೆ ಸಹಾಯ ಹಸ್ತವನ್ನು ಮಾಡಬೇಕು, ಸಮಾಜವನ್ನು ಒಂದು ಒಳ್ಳೆ ರೀತಿಯಲ್ಲಿ ಕೊಂಡೋಗ್ಬೇಕನ್ನುವಂಥ ಉತ್ಸಾಹ ಇದ್ದವರೆಲ್ಲ ತುಂಬ ಮಂದಿ ಇದ್ದಾರೆ. ಈಗ ಆರಂಭದಲ್ಲಿ ಕೇವಲ ನೀವು ನಿಮ್ಮ ಸಮಾಜಕ್ಕೆ ಮಾತ್ರ ಸೀಮಿತಗೊಳಿಸಿದ್ರೆ ಹೇಗೆ? ಅಲ್ಲ, ಈ ಒಂದು ಗೃಹ ನವೀಕರಣ ಅನ್ನುವಂಥದ್ದು ನಮ್ಮಲ್ಲಿ ಈ ಗ್ರೂಪಲ್ಲಿ ಇರೋದು ಒಂದೇ ಸಮಾಜವಾದ್ದರಿಂದ ನಾವು ಸಮಾಜದ್ದು ಮಾತ್ರ ಮಾಡ್ತಿದ್ವಿ. ಇನ್ನು ಬೇರೆ ಸಮಾಜ ಎಲ್ಲ ಸೇರಿದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ. ಆದರೆ ಕೋವಿಡ್ ಸಂದರ್ಭದಲ್ಲಿ ನೀವು ಎಲ್ಲ ಸಮುದಾಯ ಕೂಡ ನೀವು ಇದು ಮಾಡಿದ್ರಿ. ಹೌದು. ಓಕೆ. ಈಗ ಇದು ಆರಂಭ ಆದದ್ದು ನಿಮ್ಮದು ಕಟ್ಪಾಡಿಯಿಂದ ಹೇಗೆ ಅಂತ? ಆರಂಭ ಆದದ್ದು ಕಟ್ಪಾಡಿಯಿಂದ ನಾವು ಕೆಲವೊಂದು ಮನೆಗಳನ್ನು, ತುಂಬ ಬಡವರನ್ನು ಗಮನಿಸಿದ್ದೇವೆ. ಅಂಥ ಮನೆಗಳನ್ನು ಒಂದು ಸ್ವಲ್ಪ ಮನೆಗೆ ಸಹಾಯಸ್ತ ನೀಡಿ ಕೂತ್ಕೊಳ್ಳು ಅಂತ ಹೇಳಿತ್ತು. ಹಾಗೆ ಅದು ಮುಂದೆ ಹಂತ ಮುಂದೆ ಹೋಗ್ತಾ ತುಂಬ ಇದಾಯಿತು. ಈಗ ಇನ್ನು ಉಳಿದ 3 ಮನೆಗಳಲ್ಲಿ ಹೇಗೆ ತಯಾರಾಗ್ತದೆ? ಈಗ ಮುಂದೆ ಬೆಳ್ಮಣ್ಣ ಮತ್ತು ಧೂಪದಗಟ್ಟೆ ಮತ್ತೊಂದು ಇದೆ. ಅದು ರೂಪರೇಖೆಗಳು 1-2 ಕಡೆದ್ದಾಗಿದೆ. ಇನ್ನು ಮುಂದೆ ನೋಡಬೇಕು, ಅಲ್ಲಿ ಕೂಡ ದಾನಿಗಳು ಸಿಕ್ಕಿದಾಗ ಅವರ ಸಂಬಂಧ ಊರಿನವರನ್ನು ಸೇರಿಸ್ಕೊಂಡು ಮಾಡ್ತೇವೆ. ಎಲ್ಲ ನಮ್ಮ ತಂಡದೇ ಅಲ್ಲ,
ಆ ಊರಿನವರನ್ನು ಅಲ್ಲಿ ಅವರ ಹತ್ತಿರ ಸಂಬಂಧಗಳನ್ನು ಗುರುತಿಸಿಕೊಂಡು ಅವರನ್ನು ಕೂಡ ಸೇರಿಸ್ಕೊಂಡೇ ಮಾಡ್ತೀವಿ. ನೀವು ಎಲ್ಲಿ ತನಕ ಈಗ ವ್ಯಾಪ್ತಿ ಮಾಡ್ಕೊಂಡಿದ್ದೀರಿ? ಈಗ ಅಂದ್ರೆ ಉಡುಪಿ ಜಿಲ್ಲೆಗೆ ಮಾತ್ರ ಅಂತ ಹೇಳಿ ಉಡುಪಿ ಜಿಲ್ಲೆಗೆ ಸೀಮಿತಗೊಳಿಸಿದೆ. ಈಗ ಬೈಕಾಡಿ ಆಯಿತು, ಈಗ ಧೂಪದಕಟ್ಟೆ ಹೌದು ಹೌದು ಧೂಪದಗಟ್ಟೆ ಅಂತೇಳಿ ಅದರ ಯೋಜನೆ ಇನ್ನಷ್ಟು ಆಗಬೇಕು. ಹೌದು ಹೌದು ಅಲ್ಲಿ ನಮಗೆ ಜನ ಸಿಕ್ಕಿದರೆ ಆ ಸಂದರ್ಭದಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಓಕೆ. ಅದರ ಜೊತೆಗೆ ನೀವು ಈ ಯೋಜನೆಗಳನ್ನು ಸಿದ್ಧ ಮಾಡಬೇಕಾದ್ರೆ ಈಗ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಆ ಒಂದು ಮನೆಯವರಿಗೆ ಬೇರೆ ಒಂದು ವ್ಯವಸ್ಥೆ ಆಗಿರ್ಬೇಕಲ್ಲ ಮನೆ ಕಟ್ಟುವ ತನಕ. ಅದು ಹೇಗೆ ಆ ಊರಿನವರು ಹೇಗೆ ಮಾಡ್ತಾರೆ? ಅದು ಅವರ ಸಂಬಂಧದಲ್ಲಿ ಇರ್ತಾರೆ, ಅಥವಾ ಅಲ್ಲೇ ಒಂದು ಬದಿಯಲ್ಲಿ ಒಂದು ರೂಮಲ್ಲಿ ಇರ್ತಾರೆ. ಆ ನಂತರ ಕೆಲವರು ಅಲ್ಲೇ ಒಂದು ಶೆಡ್ ಮಾಡ್ಕೊಂಡಿರ್ತಾರೆ. ಈ ರೀತಿಯಲ್ಲಿ ಇದೆ. ಅಂದರೆ ಅವರು ತುಂಬ ಅಶಕ್ತರ, ಹಾಗಾಗಿ ಇನ್ನು ಬಾಡಿಗೆ ಮನೆ ಹೋಗುವಂಥದ್ದು ಅವರು ಕೂಡ ಕಷ್ಟ ಸಾಧ್ಯ. ಅಂತಹ ಒಂದು ಮನೆಗಳನ್ನು ಅಥವಾ ಹತ್ತಿರ ಮನೆ ಇರ್ತದೆ, ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಓಕೆ. ನಿಮಗೆ ಮೊದಲ ಮನೆ ಕೊಟ್ಟಾಗ ಯಾವ ರೀತಿ ರೆಸ್ಪಾನ್ಸ್ ಬಂದ? ಅಂದ್ರೆ ಯಾಕಂದ್ರೆ ಒಂದೊಂದ್ಸಲ ನಾವು ಒಂದು ಕೆಲಸ ಸ್ಟಾರ್ಟ್ ಮಾಡುತ್ತೇವೆ, ಕೆಲವೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಸ್ಟಾರ್ಟ್ ಮಾಡ್ತೇವೆ ನಾವು. ಆಗ ಫಸ್ಟ್ ನಮ್ಮ ಕೆಲಸದಿಂದ ಬರುವಂತ ನಮಗೆ ಏನು ರಿಟರ್ನ್ಸ್ ಏನಿದೆ ಅಥವಾ ರಿಯಾಕ್ಷನ್ಸ್ ಏನಿದೆ ಅಥವಾ ಅದ ಪ್ರತಿಕ್ರಿಯೆಗಳು ಹೇಗಿರ್ತವೆ, ಅದರ ಮೇಲೆ ಮುಂದಿನ ಯೋಜನೆಗಳಿಗೆ ಒಳ್ಳೆ ಚಾಲನೆ ಸಿಗ್ತದೆ. ಸತ್ಯ ನಾವು ಆ ಒಂದು ಪ್ರಾರಂಭದ ಒಂದು ಮನೆ ಮಾಡಿಕೊಡುವ ಸಂದರ್ಭದಲ್ಲಿ ಸ್ವಲ್ಪ ಕೆಲಸ ಬಾಕಿ ಇತ್ತು. ಆ ಸಂದರ್ಭ ಅವರ ಹತ್ರ ಹೇಳಿದಾಗ ಅವರು ಹೇಳಿದ್ರು, ನಮಗೆ ಇಷ್ಟು ಮಾಡಿ ಕೊಟ್ಟಿದ್ರು, ತುಂಬ ಸಂತೋಷ, ಇನ್ನು ಉಳಿದ ಕೆಲಸವನ್ನು ನಾವು ಏನಾದರೂ ಮಾಡಿ ಕೂಲಿನಲ್ಲಿ ಮಾಡಿಕೊಂಡು ಅದನ್ನು ಸರಿಪಡಿಸ್ತೇನೆ ಅನ್ನುವಂಥದ್ದು. ಅದು ಮಾತಿಂದ ತುಂಬ ಒಂದು ಖುಷಿ ಆಯಿತು ಅವರಿಗೆ. ಒಂದು ಹೃದಯ ತುಂಬಿ ಅವರ ಕಣ್ಣಾಲಿಗಳಲ್ಲಿ ನೀರು ತುಂಬಿಕೊಂಡವರು ನೀವು ಮಾಡಿದ ಕೆಲಸವನ್ನ ಅವರು ಮೆಚ್ಚಿ ಒಂದಷ್ಟು ಅವರ ಆಶೀರ್ವಾದ ಅಂತ ರೂಪದಲ್ಲಿ ಮಾತುಗಳನ್ನು ಆಡಿದ್ರೆ ಹೌದು ಬಹುಶಃ ಒಂದಷ್ಟು ದೊಡ್ಡ ಪ್ರೇರಣೆ ಆಗಿಬಿಡ್ಬೋದು ಅಂತ. ಖಂಡಿತ. ಅದರ ಜೊತೆಗೆ ನೀವು ಯಾವುದೋ ಕಾರಣಕ್ಕೆ ಯಾವುದೋ ಪ್ರಚಾರಕ್ಕೋಸ್ಕರ ಅಂದ್ರೆ ನಾವು ಕೊಡುವಂತಹ ಅಮೌಂಟ್ ಬರೀ ಚಿಕ್ಕದು, ನಾವು ಪ್ರಚಾರಕ್ಕೆ ಖರ್ಚು ಮಾಡುವುದು ಅದರ 3 ಪಟ್ಟು. ಇಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದ್ರ ಜೊತೆಗೆ ನಮಗೆ ನಾವೇ ಅಭಿಮಾನಿ ಸಂಘಗಳನ್ನು ಹುಟ್ಟಾಕೊಂಡು ನಮಗೆ ನಾವೇ ಬೆನ್ನು ತಟ್ಕೊಳ್ಳುವಂತ ಕಾಲಘಟ್ಟದಲ್ಲಿ ನಿಜವಾಗ್ಲೂ ಸಂತೃಪ್ತಿ ಸಿಗುವಂತದ್ದು 100% ಸಂತೃಪ್ತಿ ಮತ್ತೆ 100% ದೇವರ ಅನುಗ್ರಹ ಎರಡೂ ಇರುವಂತಹ ಕಾಯಕ ಇದು ಅಂತ ಅನಿಸ್ತದೆ ನನಗೆ. ಈಗ ಸೇವೆಗಳು ಅಂತ ನಾವು ತುಂಬಾ ವಿಷಯಗಳನ್ನ ಸೇವೆಗಳು ಅಂತ ನಾವು ಪರಿಗಣಿಸ್ತೇವೆ, ಆದ್ರೆ ಹಸಿವಿದ್ದವನಿಗೆ ಊಟ ಹಾಕಿದ್ರೆ ಅದಕ್ಕಿಂತ ದೊಡ್ಡ ಸೇವೆ ಇಲ್ಲ ಅಂತ. ಸತ್ಯ. ಅದೇ ರೀತಿಯಾಗಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲದವನಿಗೆ ಒಂದು ಉಳ್ಕೊಳ್ಳುವಂತ ವ್ಯವಸ್ಥೆ ಮಾಡಿದ್ರೆ ಪಾಪ ಮನೆ ನೀವು ಹೇಳಿದಾಗ ಆಧಾರ ಸ್ತಂಭವನ್ನ ಕಳ್ಕೊಂಡಿರ್ತಾರೆ. ಮಕ್ಕಳು ಶಾಲೆ ಹೋಗುವ ಪರಿಸ್ಥಿತಿ ಅವ್ರ ಹತ್ರ ಇರೋದಿಲ್ಲ, ಪಾಪ ಶಾಲೆ ಕಳಿಸೋ ಪರಿಸ್ಥಿತಿ ಇರೋದಿಲ್ಲ. ಮನೆಯಲ್ಲಿ ವೃದ್ಧರು ಇರ್ತಾರೆ, ಮಳೆ ಗಾಳಿ ಎಲ್ಲವೂ ಒಂದೇ, ಬದುಕಿಗೆ ದಿಕ್ಕೇ ಇಲ್ಲದಂತ ಸ್ಥಿತಿಯಲ್ಲಿ ಇರೋದವರಿಗೆ ಇಂಥ ಮನೆಗಳು ತುಂಬಾ ನೀವು ನೋಡಿರ್ಬೋದು ಅಂತ ಅನಿಸ್ತದೆ. ಹೌದು, ಖಂಡಿತ ತುಂಬಾ ಮನೆಗಳು ಇದೆ. ಇದಕ್ಕೆ ನಾವು ಸಮಾಜದಲ್ಲಿ ಇಂಥ ಒಂದು ಶ್ರೇಷ್ಠರು ಅಥವಾ ಒಂದು ಸಂಘ ಸಂಸ್ಥೆ ದೇವಸ್ಥಾನಗಳು ಇಂಥದ್ದಕ್ಕೆಲ್ಲ ಒಂದು ಕೈ ಜೋಡಿಸಿದಾಗ ಖಂಡಿತ ಒಂದು ಒಳ್ಳೆ ಉತ್ಪತ್ತಿ ಇರುವಂತಹ ದೇವಸ್ಥಾನಗಳಾಗಲಿ ಯಾವುದೇ ಸಂಸ್ಥೆಗಳಾಗಲಿ ವರ್ಷದಲ್ಲಿ ಒಂದಿಷ್ಟು ಹಣವನ್ನ ಇಷ್ಟು ಹಣ ಕಿಂಚಿತ್ತಾದ್ರೂ ಅವರು ಕೊಡೋದಕ್ಕಿಂತ ಒಳ್ಳೆ ಕೆಲಸ ಮಾಡೋರಿಗೆ ಕೊಟ್ಟರೆ ಒಳ್ಳೇದು, ಯಾಕಂದ್ರೆ ವಿನಿಯೋಗ ಒಳ್ಳೇದಾಗ್ತದೆ ಅಂತ. ಅದು ಸತ್ಯ. ಆದ್ರೆ ನಾವು ಅದನ್ನೆಲ್ಲ ಅಪೇಕ್ಷೆ ಪಡೋದು ಅಂದ್ರೆ ನಿಮಗೆ ಎಷ್ಟೋ ಜನ ಕೊಟ್ಟು ಕೆಟ್ಟವರಿದ್ದಾರೆ. ಹೌದು ನಿಮ್ಗೆ ಗೊತ್ತಿರಬಹುದು, ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ಹಣ ಸಂಗ್ರಹ ಸತ್ಯ ಅದು ಎಷ್ಟೋ ಹೋಗಿದೆ. ಕೊನೆಗೆ ಕೊಟ್ಟವನು ಆಗ್ಲಿ ಸಾಯ್ಲಿ ನಾನು ಕೊಟ್ಟದ್ದು ಒಳ್ಳೇದಕ್ಕಲ್ಲ ಅಂತ ಬಿಟ್ಟು ಬಿಡ್ತಾನೆ. ಹೌದು ನಂಬಿಕೆ ಬರುವ ರೀತಿಯಲ್ಲಿ ಅಂದ್ರೆ ಶಶಿಧರ ಪುರೋಹಿತರಿಗೆ ನಾವು ಇದನ್ನು ಕೊಟ್ಟಿದ್ದೇವೆ 100% ಅದು ಅಲ್ಲಿಗೆ ವಿನಿಯೋಗ ಆಗುತ್ತೆ ಅನ್ನುವಂತ ನಂಬಿಕೆ ಬರಬೇಕಾದ್ರೆ ನಿಮ್ಮ ತಂಡ ಮತ್ತು ನಿಮ್ಮ ತ್ಯಾಗ ಮತ್ತೆ ನಿಮ್ಮ ಬದ್ಧತೆ ಅದು 3 ಅಲ್ಲಿ ಕೆಲಸ ಮಾಡ್ತದೆ. ಜೊತೆಗೆ ನನಗನಿಸ್ತದೆ ನೀವು ಕಟ್ಟಿದಂತ ತಂಡದ ಎಲ್ಲರೂ ಕೂಡ ಒಳ್ಳೆಯ ಮನೋಸ್ಥಿತಿಯವರು, ಯಾಕಂದ್ರೆ ಅವರ ಬೆಂಬಲ ಅದ್ಭುತವಾಗಿ ನಾವು ಆಯ್ಕೆ ಮಾಡುವಾಗ ಇದರಲ್ಲಿ ನಮ್ಮಲ್ಲಿ ಈ ಗ್ರಹಗಳಿಗೆ ಒಂದು ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಇದರಲ್ಲಿ ನಾವು ಕೇಳಿಕೊಂಡಾಗ ಒಂದು ಸಮಾಜದಲ್ಲಿ ಒಂದು ಆದಷ್ಟು ಒಳ್ಳೆ ವ್ಯಕ್ತಿಗಳನ್ನು ಗುರುತಿಸಿಕೊಂಡು ಇದಕ್ಕೆ ಸೇರಿಸ್ತೇವೆ. ನಿಜ ಸರ್. ಈಗ ಯಾಕಂದ್ರೆ ಕಾರಣ ಎಷ್ಟೇ, ಇದು ಒತ್ತಾಯ ಮಾಡಿ ಸೇರಿಸುವಂತ ವಿಷಯವಲ್ಲ. ಇದು ಒಂದು ರೀತಿಯ ಸೇವೆ ಅಂದ್ರೆ ಈಗ ಇದರಲ್ಲಿ ಶಶಿಧರ ಪುರೋಹಿತರು ಒಬ್ಬರೇ ಅಲ್ಲ, ಕೈ ಜೋಡಿಸಿದ ಎಲ್ಲ ಸಾವಿರಾರು ಕೈಗಳಿಗೆ ಕೂಡ ಒಂದು ದೇವರ ಅನುಗ್ರಹ ಬರ್ತದೆ. ಹೌದು ಸತ್ಯ ವಿಷಯ. ಯಾಕೆಂದ್ರೆ ಒಬ್ಬರಿಗೆ ಬದುಕು ಕಟ್ಟಿಕೊಡುವಂತಹ ಕೆಲಸ ಇದು.
ಈಗ ಅದೇ ನಾನು ಅದೇ ಸಮಾಜ ನಿನಗೆ ಏನು ಕೊಟ್ಟಿದೆ ಅಂತ ಕೇಳೋದಕ್ಕಿಂತ ಸಮಾಜಕ್ಕೆ ನೀನೇನು ಕೊಟ್ಟಿದ್ದೆ ಕೇಳಬೇಕು ಅನ್ನೋದು ಹಿರಿಯರ ಮಾತು. ಹೌದು, ಸತ್ಯ ಸತ್ಯ. ಈಗ ನಮಗೆ ಬಂದಾಗ ಮತ್ತೆ ಇದರಿಂದಾಗಿ ಕೀರ್ತಿಗಳು ಪ್ರತಿಷ್ಠೆಗಳು ಅದನ್ನೆಲ್ಲ ಬಿಟ್ಟಾಕಿ ಮಾನಸಿಕ ನೆಮ್ಮದಿ ಒಂದು ದೊಡ್ಡದಿರ್ತದೆ. ಖಂಡಿತ ಖಂಡಿತ. ನಾವು ಯಾವುದೇ ಒಂದು ಪ್ರತಿಷ್ಠೆಗಾಗಲಿ ಅಥವಾ ಇದು ಪ್ರಚಾರಕ್ಕಾಗಲಿ ಯಾವುದು ಮಾಡ್ತಿಲ್ಲ, ಏನೋ ಒಂದು ಮನಸ್ಸಿನ ಆತ್ಮತೃಪ್ತಿಗೆ ಮಾಡುವಂಥದ್ದು ಮಾತ್ರ. ಅಂದ್ರೆ ಇದನ್ನೆಲ್ಲ ನೀವು ಮೀರಿ ಬಂದಿದ್ದೀರಿ, ಯಾವಾಗ ಇದು ಈ ಸ್ಥಿತಿಗಳನ್ನೆಲ್ಲ ನೋಡ್ತಾ ಬಂದಿದೆ. ಹೌದು ಹೌದು. ನಮಗೆ ಅದು ಏನೋ ನೋವಿರ್ತದೆ ಅಂತ ನೀವು ಮತ್ತೆ ತಿಳ್ಕೊಳ್ಬೇಕು ಅಂತ. ಈ ಬಡತನ, ಹಸಿವು ಎಲ್ಲ ನಮಗೆಲ್ಲ ಒಂದು ಪಾಠ ಕಲಿಸಿದೆ ಮೊದಲೇ. ಹಾಗಾಗಿ ಇನ್ನು ಕಲಿಯುವಂಥದ್ದೇನಿಲ್ಲ, ಅನುಭವ ಇದೆ. ಅದರ ನೋವೇನಂತ ಗೊತ್ತಿಲ್ಲ. ಖಂಡಿತ ಖಂಡಿತ ಖಂಡಿತ. ಮಾತಾಡ್ತೀನಿ ನಿಮ್ಮ ಜೊತೆ. ಆತ್ಮೀಯ ವೀಕ್ಷಕರೇ, ಇಂತಹ ಹಲವಾರು ಸಹೃದಯಗಳು, ಅದನ್ನು ಹೇಳಿದ ಸಹೃದಯಗಳು ನಮ್ಮ ಸಮಾಜದಲ್ಲಿದ್ದಾರೆ. ಅವರಿಗೆ ಈ ಥರ ಟಿ ವಿ ಮುಂದೆ ಬರೋದು ಅದೆಲ್ಲ ಸ್ವಲ್ಪ ಮುಜುಗರನೇ ಅವರಿಗೆ, ಯಾಕಂದರೆ ಅವರ ಕಾಯಕನೇ ಬೇರೆ ಇರ್ತದೆ. ಆದರೆ ನಮಗೊಂದು ಆಸೆ ಏನಂದರೆ, ಅದೆಷ್ಟೋ ಪ್ರಚಾರಕ್ಕಾಗಿ ಮಾಡೋರ ಮುಂದೆ ನಿಜವಾಗಿ ಪ್ರಚಾರ ಇಲ್ಲದೆ ಒಂದು ಮನತೃಪ್ತಿಗೆ ಬೇಕಾಗಿ, ಆತ್ಮತೃಪ್ತಿಗೆ ಬೇಕಾಗಿ ಮತ್ತು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನುವುದಕ್ಕಾಗಿ ಸಮಾಜಪರ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ತನ್ಮೂಲಕವಾಗಿ ಇನ್ನೊಂದಷ್ಟು ಜನರಿಗೆ ಪ್ರೇರಣೆ ಆಗಬೇಕು ಅನ್ನುವಂಥ ಮನೋಭಾವನೆ ಇಟ್ಟುಕೊಂಡ ಅದ್ಭುತ ಸದ್ದಿಲ್ಲದ ಸಾಧಕರನ್ನು ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಡ್ತಾ ಒಂದಷ್ಟು ಜನರಿಗೆ ನಿಜವಾಗಿ ಯಾರಿಗೆ ಸಹಾಯ ಬೇಕಿದೆ ಅವರಿಗೆ ಸಹಾಯ ಪಡೆಯುವಂತಹ ಒಂದು ವ್ಯವಸ್ಥೆ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸ್ಪಂದನ ಸಹಾಯ ಹಸ್ತ ಅನ್ನುವಂಥ ಕಾರ್ಯಕ್ರಮ ಮಾಡ್ತಿದೆ. ಈಗ ಶಶಿಧರ್ ಪುರೋಹಿತ್ ಅವ್ರ ಜೊತೆ ಇನ್ನಷ್ಟು ಮಾತಾಡೋದಕ್ಕೆ ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೆ ಸ್ಪಂದನ ಸಹಾಯ ಹಸ್ತ ಸದ್ದಿಲ್ಲದ ಸಾಧಕರು ಶಶಿಧರ್ ಪುರೋಹಿತ್ ಕಟ್ಪಾಡಿ ಅವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮಾತಾಡ್ತಿದ್ವಿ ಸರ್ ಈ ನಮ್ಮ ತಂಡಗಳ ಬಗ್ಗೆ. ಯಾಕೆಂದ್ರೆ ಹಲವು ಜನ ಹೇಳ್ತಾರೆ, ಒಂದು ಒಳ್ಳೆಯ ಮನೋಸ್ಥಿತಿ ಇರುವಂತಹ, ಒಳ್ಳೆಯ ಉದ್ದೇಶ ಇರುವಂತಹ ಒಂದು ಯುವಕರ ತಂಡ ಊರಲ್ಲಿದ್ರೆ ಅದು ದೊಡ್ಡ ಆಸ್ತಿ ಅಂತ. ಸತ್ಯ. ಅವ್ರು ಏನ್ ಮಾಡ್ತಾರೆ, ಆಗ ನಿಮ್ಮಂತವರು ಸದುದ್ದೇಶ ಹೊಂದಿದವರು ಅವರನ್ನು ನಿಮ್ಮ ಜೊತೆ ಸೇರಿಸಿಕೊಂಡಾಗ ಒಳ್ಳೆ ಸತ್ಕಾರ್ಯಗಳೇ ಆಗ್ತದೆ. ಖಂಡಿತ ಖಂಡಿತ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ಕಡೆಯ ಯುವಕರನ್ನು ಹೇಗೆ ಸೇರಿಸ್ತೀರಿ ನೀವು? ನಾವು ಇವಾಗ ಹೆಚ್ಚಾಗಿ ನಮ್ಮ ಇರುವಂಥ ಹೌದು ಒಂದು ಸಮುದಾಯಕ್ಕೆ ಸೀಮಿತಗೊಳಿಸಿದೆ. ಹಾಗೆ ಬೇರೆ ಇನ್ನೂ ಕಡೆಯಲ್ಲಿ ಇನ್ನೂ ಅದರ ಬಗ್ಗೆ ಆಲೋಚನೆ ಮಾಡಬೇಕು ಇನ್ನಿನ ಇದಕ್ಕೆ. ಆದರೂ ಇವಾಗ ಇರುವಂಥದ್ವರೇ ಎಲ್ಲ ಮುಂದುವರಿಸ್ಕೊಂಡು ಹೋಗುವ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲ, ಆ ಒಂದು ಬಹುಶಃ ನಿಮಗೆ ಅವರು ಇನ್ನು ಮುಂದುವರಿಸ್ಕೊಂಡು ಹೋಗುವ ಅಥವಾ ಇನ್ನಷ್ಟು ಜನ ನಿಮ್ಮ ಜೊತೆ ಸೇರ್ತಾರೆ ಅಂದ್ರೆ ಶಶಿಧರ್ ಪುರೋಹಿತರು ಕರೆಕ್ಟ್ ಆದ ಕೆಲಸ ಮಾಡ್ತಿದ್ದಾರೆ ಅಂತ. ಯಾಕಂದ್ರೆ ಈಗ ನಿಮಗೆ ಇನ್ನೊಬ್ರು ರೆಕಮೆಂಡೇಶನ್ ಏನು ಕೊಡ್ಬೇಕು ಅಂತಿಲ್ಲ, ನೀವು ನಿಮ್ಮ ಬಗ್ಗೆ ನೀವು ಕೇಳ್ಕೊಳ್ಬೇಕು ಅಂತೇನಿಲ್ಲ. ಒಂದು ಒಳ್ಳೆಯ ಕೆಲಸಕ್ಕೆ ಅಲ್ಲಿ ನಿಜವಾಗ್ಲೂ ವಿನಿಯೋಗ, ನಾನು ಹೇಳಿದಾಗೆ ಅಲ್ಲಿ ಕೊಟ್ಟಂತಹ ಕೊಡುಗೆ ಇರಬಹುದು. ಈಗ ನಾನೊಂದು ಮರದ ಕಿಟಕಿ ಕೊಡ್ತೇನೆ ಅಂತ, ಅದು ಸರಿಯಾದ ಮನೆಯ ಕಿಟಕಿಯಾಗಿ ಉಳಿತದೆ ಅನ್ನುವಂಥ ನಂಬಿಕೆ ಇದ್ರೆ ಒಂದಷ್ಟು ಜನ ಬರ್ತಾರೆ, ಅದರಷ್ಟು ದಾನಿಗಳು ಬರ್ತಾರೆ. ನಾನು ಉದಾಹರಣೆಗೆ ನಿಮಗೆ ಯಕ್ಷಗಾನ ಕಲಾರಂಗವನ್ನು ಇದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಲಕ್ಷಗಟ್ಟಲೆ ಹಣ ಅವರಿಗೆ ಡೊನೇಷನ್ಗೆ ಬರ್ತಾ ಇದೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಯಾರ್ಯಾರೋ ತಂದೆ ಹೆಸರಲ್ಲಿ ತಾಯಿ ಹೆಸರಲ್ಲಿ ಮಕ್ಕಳಿಗೆ ಕೊಡಿ ಅಂತ ಕೊಡ್ತಾರೆ ಅಂದ್ರೆ ಅವ್ರು ಕೆಲಸ ಪರ್ಫೆಕ್ಟ್ ಆಗಿ ಮಾಡ್ತಾ ಇದಾರೆ. ಅಲ್ಲಿ ಎಲ್ಲೂ ಲೆಕ್ಕಾಚಾರದಲ್ಲಿ ಏಳು ಬೀಳುಗಳಾಗ್ತಾ ಇಲ್ಲ ಅಂತ ಲೆಕ್ಕ. ನಾವು ಇದನ್ನ ಟ್ರಸ್ಟ್ ಅಂತೇಳಿ ಮಾಡಲಿಲ್ಲ, ಆಯಾಯ ಒಂದು ಪ್ರದೇಶಕ್ಕೆ ಸರಿಯಾಗಿ ಪರಿಸರ ಸರಿಯಾಗಿ ಜನಗಳನ್ನು ಗುರುತಿಸಿಕೊಂಡು ಒಟ್ಟು ಸೇರಿಕೊಂಡು ಕೆಲಸಗಳನ್ನು ಈ ಗೃಹ ನವೀಕರಣ ಮಾಡ್ತಾ ಇದ್ದೇವೆ. ಓಕೆ, ಈಗ ಒಟ್ಟಿಗೆ ಈಗ 8 ನಿಮ್ಮ ಪ್ಲಾನ್ ಅಲ್ಲಿ ಇದೆ. 5 ಇವತ್ತಿಗೆ ಕೊಟ್ಟಿದ್ದೀರಿ, 5ನೇ ಮನೆಯನ್ನು ಇವತ್ತು ಕೊಟ್ಟಿದ್ದೀರಿ. ಇದ್ರ ಜೊತೆಗೆ ಬೇರೆ ಸಂಘ ಸಂಸ್ಥೆಗಳಿಂದ ನಿಮಗೆ ಇದಕ್ಕೆ ಏನಾದರೂ ಬೆಂಬಲ ದೊರಕಿದ? ನಾವು ಸಂಘ ಸಂಸ್ಥೆಗಳಿಂದ ತೆಕ್ಕೊಳ್ಳೋದಿಲ್ಲ ಯಾವುದು. ಅದು ಯಾಕಂದ್ರೆ ನಮಗೆ ನಮ್ಮ ಒಳಗೆ ನಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟೇ ಮಾಡೋದು. ನಾವು ಇದನ್ನು ಜಾಸ್ತಿ ವೈಭವೀಕರಣಗೊಳಿಸೋದಿಲ್ಲ. ನಮ್ಮ ತಕ್ಕ ಮಟ್ಟಿಗೆ ಇತಿಮಿತಿಯಲ್ಲಿ ನಾವು ಈ ಗೃಹವನ್ನು ನವೀಕರಣಗೊಳಿಸುವಂಥದ್ದು. ದೊಡ್ಡ ಮಟ್ಟದ್ದೇನಿಲ್ಲ, ಒಂದು ಸಣ್ಣ ರೀತಿಯಲ್ಲಿ ಊಟ ಅಷ್ಟೇ, ಮೃಷ್ಟಾನ್ನ ಅಲ್ಲ ಅಂತೇಳಿ. ಹೌದು, ಈಗ ನಮಗೆ ಹಸಿವೆ ಬೇಕಾದ್ದು ಊಟವೆಲ್ಲ. ಹೌದು 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 ಹೌದು. ನಿಮಗೆ ಹೊಟ್ಟೆ ತುಂಬಬೇಕು ಅಂತಾದ್ರೆ ಊಟವೇ ಮಾಡಬೇಕು. ಹೌದು. ನಾವು ಅದ್ರ ಜೊತೆಗೆ ಈ ಒಂದು ಮನೆ ನವೀಕರಣದ ವಿಷಯವನ್ನು ಬಿಟ್ಟು ಬೇರೆ ಯಾವ ರೀತಿಯಾದ ಯೋಜನೆಗಳನ್ನು ಹಾಕೊಂಡಿದ್ರೆ, ಅಂದ್ರೆ ಈಗ ನಿಮ್ಮ ಪರ್ಟಿಕ್ಯುಲರ್ ಒಂದೇ ಸಮುದಾಯವನ್ನು ಇಟ್ಕೊಳ್ಳೋಣ. ಈಗ ನಾನು ತುಂಬಾ ಕೇಳಿದ್ದೀನಿ ಸರ್, ನಮ್ಮ ಮೈಕದ ಎದುರು ಬಂದಾಗ ನಾವು ತುಂಬಾ ಯೋಜನೆಗಳನ್ನು ಹೇಳ್ತೇವೆ. ಹೌದು 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 ಹೌದು. ಮೈಕದ ಎದುರೇ ಮೈಕ ಸ್ವಿಚ್ ಆಫ್ ಆದ್ರೆ ನಮ್ಮ ಯೋಜನೆಗಳು ಸ್ವಿಚ್ ಆಫ್ ಆಗುತ್ತೆ. ಹೌದು ಹೌದು
ಮತ್ತೆ ನೆನಪಾಗೋದು ನಿಮಗೆ ನೆಕ್ಸ್ಟ್ ಫಂಕ್ಷನ್ಗೆ. ಹೌದು. ಅದನ್ನು ಬಿಟ್ಟು ನಾವು ನಮ್ಮಷ್ಟಕ್ಕೆ ಡೈರೆಕ್ಟ್ ಆಗಿ ಗ್ರೌಂಡ್ ಲೆವೆಲ್ ಇಂದಲೇ ಸ್ಟಾರ್ಟ್ ಮಾಡಿಬಿಡೋದು. ಹೌದು. ನೀವೀಗ ಮನೆ ಹೇಗೆ ನವೀಕರಣದ ಯೋಜನೆ ಮಾಡಿದ್ರಿ, ಅದನ್ನ ಮೊದಲೇನು ಘೋಷಣೆ ಮಾಡಿಲ್ಲ ನೀವು. ಇಲ್ಲ ಇಲ್ಲ ಇಲ್ಲ, ನಾವು ಯಾರಿಗೂ ಒಂದಷ್ಟು ನಿಮ್ಮ ಜನರಲ್ಲಿ ಮಾತಾಡಿದ್ರಿ, ಸ್ಟಾರ್ಟ್ ಮಾಡುವ, ಓಕೆ ಯಾರಿದ್ದಾರೆ ನೋಡು, ಓಕೆ ನೀವು ಹೋಗ್ತೀರಾ ನೋಡ್ತೀರಾ, ಓಕೆ ಕರೆಕ್ಟಾ, ಅಲ್ಲಿ ಸ್ಟಾರ್ಟ್ ಕೆಲಸ. ಹೌದು. ಆ ಥರದ್ದು ಏನಾದ್ರು ಬೇರೆ ಯೋಜನೆಗಳನ್ನು ಹಾಕೊಳ್ಳುವಂತೆ ಇಲ್ಲ, ಆ ಸಂದರ್ಭಕ್ಕೆ ಏನು ಆಲೋಚನೆಗಳು ಬರ್ತದೆ ಹಾಗೆ. ನಾವೀಗ ಪ್ರಾರಂಭದ ಕೋವಿಡ್-19 ಸಂದರ್ಭದಲ್ಲಿ ಕಿಟ್ಟು ಕೊಟ್ಟದ್ದು ಹಾಗೆ, ಒಂದು 4-5 ಮನೆ ಕೊಟ್ಟು ಸುಮ್ಮನೆ ಹಾಗೆ. ಅದು ಮುಂದೆ ಕೆಲವರೆಲ್ಲ ಬೇಡಿಕೆಗಳನ್ನಿಟ್ಟಾಗ ಹಾಗೆ ನಮ್ಮ ಪರಿಚಯದವರಿಗೆ ಆ ರೀತಿಯಲ್ಲಿ ಹೋಯಿತು. ಎರಡನೇ ಇದರಲ್ಲಿ ಸಂದರ್ಭದಲ್ಲಿ ಕೂಡ ಹಾಗೆ ಕೆಲವರೆಲ್ಲ ಬೇಡಿಕೆ ಇಟ್ಟಾಗ ಒಂದೊಂದು ರೀತಿಯಲ್ಲಿ ಅದನ್ನು ಯೋಜನೆಯನ್ನು ಮೊದಲು ಮಾಡಲಿಲ್ಲ. ಹಾಗೆ ಅದೇ ರೀತಿಯಲ್ಲಿ ಮತ್ತೆ ಒಂದು ಗಿಡ ಕೊಡುವ, ಆ ಮಧ್ಯದಲ್ಲಿ 1 ವರ್ಷ ಒಂದು ತೆಂಗಿನ ಗಿಡ ಒಂದು ಮನೆಗೆ ಒಂದು ಕೊಡುವ ಯೋಜನೆ ಹಾಕಿದೆ. 1,000 ಮನೆ ಯೋಜನೆ ಹಾಗೆ. ಅದು ಕೂಡ ಯೋಜನೆಯನ್ನೆಲ್ಲ 1-2 ಕಟ್ಟಾಗ ಅದು ಪ್ರತಿಕ್ರಿಯೆ ಒಳ್ಳೇದು ಬರುವಾಗ ಅಂದ್ಕೊಂಡು ಕೊಡ್ತಾ ಇರೋದು. ಹಾಗೆ ಅದರೊಟ್ಟಿಗೆ ಬೇರೆ ಬೇರೆ ಗಿಡಗಳನ್ನು ಕೊಡುವಂಥದ್ದು ನಿರೀಕ್ಷೆ ಇಲ್ಲ, ಆ ರೀತಿಯಲ್ಲಿ ಅದು ಇಷ್ಟಂತೇಳಿ ಲೆಕ್ಕಾಚಾರ ಇಲ್ಲ. ಕೊಡ್ತಾ ಆ ರೀತಿ ಆ ಮಟ್ಟಕ್ಕೆ ಇದಾಯಿತು. ಅದನ್ನು ನಿಲ್ಲಿಸಿದೆ. ಮತ್ತು ಹೊಸ ಯೋಜನೆಗಳಂತ ಹೇಳುವಾಗ ಈಗ ನಮಗೆ ಹಲವಾರು ಜನ ಇದನ್ನು ಪ್ರಶಂಸೆ ಮಾಡಿದಾಗ ಈ ಕೆಲಸಗಳನ್ನು, ಅಂತಹ ಮನಸ್ಸುಳ್ಳ ಜನಗಳು ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳುವಾಗ ಇಂತಹ ಒಂದು ಯೋಜನೆಗೆ ಆಲೋಚನೆ ಮಾಡಿದ್ದು, ಈ ಗೃಹ ನವೀಕರಣದ ಬಗ್ಗೆ. ಹಾಗೆ ಮತ್ತು ನಾವು ಕೆಲವೆಲ್ಲ ಅನಾಥಾಶ್ರಮಗಳಿರ್ಬೋದು, ನಮಗೆ ಕೆಲವು ಸಿಗುವಂತಹ ಒಂದು ವಸ್ತುಗಳನ್ನು ನಮಗೆ ಬೇಡ ಅಂಥದ್ದನ್ನು, ಅಂದರೆ ಬೇಡ ಅಂತೇಳಿ ಅಲ್ಲ, ಅದನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಅಂಥದ್ದನ್ನೆಲ್ಲ ಯೂಸ್ ಎಲ್ಲ ಆಗ್ತದೆ, ಅದಕ್ಕೆ ಸರಿಯಾಗಿ ಕೊಡ್ತಾ ಇದ್ದೀವಿ. ಹಾಗೆ ಬಹುಶಃ ಇಂಥದ್ದು ಸುಮಾರು ಎಲ್ಲರ ಮನೆಯಲ್ಲಿ ಇರುತ್ತೆ. ಹೌದು. ನಮಗೆ ಅಂದ್ರೆ ನಮಗೆ ಸದ್ಯಕ್ಕೆ ಅಗತ್ಯ ಇಲ್ಲದ ವಸ್ತುಗಳು ಅಂತ ತುಂಬಾ ಇರ್ತದೆ. ನಾವು ಬಳಕೆ ಮಾಡದ ವಸ್ತುಗಳು ತುಂಬಾ ಇರ್ತದೆ. ಅದರ ತಪ್ಪಿಯೂ ನಾವು ಕೊಡ್ಲಿಕ್ಕೆ ಹೋಗುದಿಲ್ಲ. ಇಲ್ಲ, ಹೌದು, ಸತ್ಯ. ನಾವು ಕೂಡ ಹಾಗೆ ನಮಗೇನಂದ್ರೆ ಇರ್ಲಿ ಅಂತ. ಹೌದು ಸತ್ಯ. ಇರ್ಲಿ ಅಂತ ಯಾವಾಗಂತ ಯಾರಿಗೂ ಬಳಕೆ ಯಾವಾಗಂತ ಯಾರಿಗೂ ಗೊತ್ತಿಲ್ಲ. ಇರ್ಲಿ ಅಂತ ಬೇಕಾದ್ರೆ ನಾಡ್ದು ಮನೆ ಖಾಲಿ ಮಾಡ್ಬೇಕಾದ್ರೆ ಗುಜರಿಯವರಿಗೆ ಆದ್ರೂ ಕೊಡ್ತೇವೆ, ನಾವು ಅದನ್ನ ಉಪಯೋಗ ಆಗುವಲ್ಲಿ ಕೊಡುದಿಲ್ಲ. ಸತ್ಯ. ಭಾವನೆಗಳು ನಮ್ಮಲ್ಲಿ ಬದಲಾದಾಗ ಮಾತ್ರ ಹೌದು ಒಂದಷ್ಟು ಮನಸ್ಸುಗಳು, ಒಂದಷ್ಟು ಜೀವಗಳು ಹೌದು ನೆಮ್ಮದಿಯನ್ನು ಪಡೆಯೋದಕ್ಕೆ ಸಾಧ್ಯ. ಖಂಡಿತ. ಯಾಕಂದ್ರೆ ನಾವು ಇತ್ತೀಚೆಗೆ ಅದನ್ನೇ ಹೇಳ್ತಾ ಇದ್ರು, ನಾವು ಬರ್ತ್ಡೇ ಪಾರ್ಟಿ ಮಾಡ್ತೇವೆ, ಹೌದು, ಎಷ್ಟೋ ಸಾವಿರ ಖರ್ಚು ಮಾಡ್ತೇವೆ, ಹೌದು, ಅದರ 10% ಖರ್ಚು ಮಾಡಿದ್ರೆ ಒಂದು ಅನಾಥಾಶ್ರಮದಲ್ಲಿ ಮಕ್ಕಳಿಗೆ ಊಟ ಆಗುತ್ತೆ. ಸತ್ಯ. ಖಂಡಿತವಾಗಿ. ನೀವು ಬರ್ತ್ಡೇ ಪಾರ್ಟಿ ಮಾಡಬಾರ್ದು ಅಂತ ನಮ್ಮದು ಆಕ್ಷೇಪಗಳ. ಹೌದು. ನೀವು ಖರ್ಚೆಷ್ಟೋ ಮಾಡ್ತೀರಿ, ಅದರ ನಂತರದ ಸಂಭ್ರಮ ಅನ್ನೋದು ಬಿಟ್ರೆ ಮತ್ತೇನಿದೆ ಅಂತ ಕೇಳಿದ್ರೆ ಏನಿಲ್ಲ. ಸತ್ಯ. ಯಾಕಂದ್ರೆ ಮದುವೆ ಜೀವನದಲ್ಲಿ ಒಮ್ಮೆ ಆಗುತ್ತೆ. ಹೌದು. ನೀವು ಉಪನಯನ ಮಾಡಿದ್ರೆ ಒಮ್ಮೆ ಆಗುತ್ತೆ. ಹೌದು. ಅಥವಾ ಷಷ್ಠಿ ಅಬ್ದಿಯೋ ಇನ್ನೊಂದೆಲ್ಲ ಒಮ್ಮೆ. ಬಟ್ ಬರ್ತ್ಡೇಗಳು ಪ್ರತಿ ವರ್ಷ ಬರ್ತಾನೆ ಇರ್ತವೆ. ಹೌದು. ಅವ ಬದುಕಿದಷ್ಟು ವರ್ಷ ಬರ್ತ್ಡೇ ಬರ್ತಾ ಇರ್ತದೆ. ಅಂತಹ ಬರ್ತ್ಡೇಗಳು ಮಾಡುವಾಗ್ಲೂ ನಾವು ಅಂಥದನ್ನು ಥಿಂಕ್ ಮಾಡೋದಿಲ್ಲ. ಹೌದು. ಸತ್ಯ. ಆಯ್ತು, ಬರ್ತ್ಡೇ ಸಂಭ್ರಮ ಮಾಡಿ, ಅಲ್ಲಿ ಉಳಿದಿರ್ತದಷ್ಟೇ. ಹೌದು. ವೇಸ್ಟೇಜ್ಗಳು, ಅದನ್ನು ಯಾರು ಯೋಚನೆನೇ ಮಾಡೋದಿಲ್ಲ. ಎಷ್ಟೋ ಮಕ್ಕಳ ಹೊಟ್ಟೆ ತುಂಬಿಸಬಹುದಾದಷ್ಟು ವೇಸ್ಟ್ಗಳನ್ನು ನಾವು ಮಾಡ್ತೇವೆ, ಪ್ರತಿನಿತ್ಯ ಮಾಡ್ತೇವೆ. ಅದರ ಬಗ್ಗೆ ಯೋಚನೆನೇ ಮಾಡೋದಿಲ್ಲ ಅಂತ ಸರ್. ಹೌದು, ಖಂಡಿತವಾಗಿ. ಇದು ಹೆಚ್ಚಿನ ಕಡೆಯಲ್ಲಿ ಈಗ ನಡೀತಾ ಇರುವಂಥದ್ದು ಬರ್ತ್ಡೇ ಸಂಭ್ರಮ ಅನ್ನುವಂಥದ್ದು ದೊಡ್ಡ ಮಟ್ಟದ ಇದಾಗಿದೆ. ಮೊದಲು ಮದುವೆ ಮಾಡೋದೇ ಒಂದು ದೊಡ್ಡ ಸಾಹಸ ಆಗ್ತದೆ. ಈಗ ಮದುವೆ ಬಿಟ್ಟು ಈಗ ಇದು ಬರ್ತ್ಡೇ, ಇದು ಬರ್ತ್ಡೇಯನ್ನು ಗೌಜಿ ಮಾಡಲಿಲ್ಲ ಅನ್ನುವಂತಹ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ. ಸತ್ಯ. ಇದರಲ್ಲಿ ನೀವು ಹೇಳಿದಾಗೆ ಉಳಿಸಿದ್ದನ್ನು ನಾವು ಈ ಅನಾಥಾಶ್ರಮ ಇರ್ಬೋದು, ಬಡ ವಿದ್ಯಾರ್ಥಿಗಳಿಗೆ ಅಥವಾ ಬಡತನದಲ್ಲಿರುವಂಥ ಮನೆಗಳನ್ನು ಇದನ್ನೆಲ್ಲ ಗುರುತಿಸಿಕೊಂಡು ಅದರ ಜೊತೆಗೆ ಒಳ್ಳೆ ಯೋಜನೆಗಳನ್ನು ಮಾಡುವಂಥ ಸಾಧ್ಯತೆ ಇದೆ ಸರ್. ಬರ್ತ್ಡೇ ದಿವಸವೇ ಆ ಒಂದು ಬರ್ತ್ಡೇ ಸವಿ ನೆನಪಿಗಾಗಿ ಯಾವುದಾದ್ರೂ ಒಂದು ಅಶಕ್ತ ವಿದ್ಯಾರ್ಥಿಗೆ ಒಂದು ಇಷ್ಟೇ ಅಮೌಂಟ್ ಅನ್ನು ಕೊಟ್ಟರೆ, ಇವರು ಖರ್ಚು ಮಾಡುವಂತ 10% ಅನ್ನು ಕೊಟ್ಟರೆ, ಹೌದು, ಅವರವರ ಆಲೋಚನೆಗೆ ಬಿಟ್ಟ ಮನಸ್ಥಿತಿಗೆ ಬಿಟ್ಟ ಅಲ್ಲ. ಇದನ್ನೇ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ವೈಚಾರಿಕವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಹೌದು, ಏನಂದ್ರೆ ಅಷ್ಟು ದುಂದುವೆಚ್ಚಗಳಾಗ್ತಾ ಇದೆ. ಹೌದು, ಸತ್ಯ. ನೀವೊಂದು ಫಂಕ್ಷನ್ ಆದ್ಮೇಲೆ ನೀವು ಅಲ್ಲಿನ ವೇಸ್ಟ್ ಇದನ್ನು ನೋಡಿದ್ರೆ, ಹೌದು, ಅಲ್ಲಿ ಆಗುವಂತಹ ವೇಸ್ಟೇಜ್ಗಳನ್ನು ನೋಡಿದ್ರೆ, ತಿಂದು ಬಿಸಾಕಿದ್ದನ್ನು ನೋಡಿದ್ರೆ, ನಮಗೆ ಯಾರಿಗೂ ಹಸಿವೆ ಅರಿವೇ ಇಲ್ಲ ಅಂತ ಅನಿಸ್ತದೆ. ಅದು ತುಂಬಾ ಬೇಜಾರದ ಸಂಗತಿ ಅಂತ. ಹೌದು. ನೀವೊಂದು ಮದುವೆ ಊಟ ಆದ್ಮೇಲೆ ನಾವು ಅಲ್ಲಿ ಹೊರಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡ್ತಾರೆ, ಅವ್ರ ಹತ್ರ ಹೋಗಿ ನೋಡಿದ್ರೆ ಎಷ್ಟು ಇರ್ತದೆ ಸರ್ ವೇಸ್ಟೇಜ್. ಇದನ್ನ ಅವರು ಸ್ವಲ್ಪ ದುಂದು ವೆಚ್ಚಗಳನ್ನು ಸ್ವಲ್ಪ ಈ ಕಡಿಮೆ ಅಲ್ಲ, ಎಷ್ಟು ಗೌಜಿ ಮಾಡಿದ್ರು ಅದನ್ನು ಮಾಡಿ, ಹೌದು, ಅದನ್ನು ಸ್ವಲ್ಪ ಅಶಕ್ತರು ಮತ್ತು
ನಮ್ಮಲ್ಲಿ ತುಂಬ ಸಮಸ್ಯೆ ಇರುವವರು ತುಂಬ ಇದೆ, ಇಲ್ಲ ಅಂತೇಳಿ ತುಂಬ ಇದೆ. ಅದನ್ನು ಗುರುತಿಸಿಕೊಂಡು ಸಮಾಜಕ್ಕೆ ಸಮಾಜ ಸಹಾಯ ಮಾಡಿದರೂ ಸಾಕಾಗ್ತದೆ, ಸಮಾಜ ಸದೃಢವಾಗಲಿಕ್ಕೆ ಸಾಧ್ಯ ಇರ್ತದೆ. ಸಾಧ್ಯ. ಈಗ ಇತ್ತೀಚೆಗೆ ಮಂಗಳೂರಲ್ಲಿ ನಾನು ಕೇಳ್ಪಟ್ಟೆ, ಈಗ ಟ್ರೆಂಡ್ ಕೆಲವರು ಹೇಗೆ ಮಾಡ್ಕೊಂಡಿದ್ದಾರೆ ಅಂದರೆ, ಬರ್ತ್ಡೇನ ಇತ್ತೀಚೆಗೆ ಗವರ್ಮೆಂಟ್ ಇದು ಮಾಡಿತ್ತು, ಏನಂದ್ರೆ ಬರ್ತ್ಡೇಗಳನ್ನು ಸೆಲೆಬ್ರಿಟಿಗಳು ಹೋಗಿ ಅನಾಥಾಶ್ರಮದಲ್ಲಿ ಮಾಡ್ಕೊಂಡು ಫೋಟೋ ತೆಕ್ಕೊಳ್ಬೇಡಿ ಅಂತ ಹೇಳಿ. ಹೌದು ಹೌದು, ಕರೆಕ್ಟ್, ಅದು ಒಪ್ಕೊಳ್ಳೋ. ಯಾಕಂದ್ರೆ ನಮಗೆ ನೆನಪಾಗುದೇ ಅನಾಥಾಶ್ರಮಗಳು ಬರ್ತ್ಡೇ ದಿವಸ ಮಾತ್ರ, ಆ ತರ ಆಗಬಾರ್ದು. ಬಟ್ ಮಂಗಳೂರಲ್ಲಿ ಒಂದು ಯುವಕರ ತಂಡ ಇದೆ, ಏನಂದ್ರೆ ಅವರ ಯಾರ ಬರ್ತ್ಡೇ ಇದ್ರು ಕೂಡ ಅವರು ಸೆಲೆಬ್ರೇಟೇ ಮಾಡೋದಿಲ್ಲ. ಆ ದಿವಸ ಏನ್ ಮಾಡ್ತಾರೆ, ನೇರವಾಗಿ ಒಂದು ಊಟ ಕೊಟ್ಟು ಬಿಡ್ತಾರೆ ಅಲ್ಲಿಗೆ. ಅದು ಒಳ್ಳೇದು. ಯಾಕೆಂದ್ರೆ ಅವ್ರು ಹೇಳ್ತಾರೆ, ಮತ್ತೆ ಅವರೇ ಒಟ್ಟಿಗೆ ಸೇರ್ತಾರೆ, ಏನೋ ಒಂದು ಕೇಕ್ ಕಟ್ಟಿಂಗ್ ಅಂತ ಮಾಡ್ತಾರೆ, ಮತ್ತೆ ಯಾವುದೇ ಪಾರ್ಟಿಗಳಿಲ್ಲ, ನೇರವಾಗಿ ಅಲ್ಲಿ ಹೋಗ್ತಾರೆ. ಒಂದು ಹುಡುಗರ ತಂಡ ಈಗ ಇತ್ತೀಚೆಗೆ ಒಂದು ಸುದ್ದಿ ಬಂದಿತ್ತು. ಅದೇ ರೀತಿಯಾಗಿ ಅವ್ರಲ್ಲಿ ಅವರೆಲ್ಲ ಒಟ್ಟಿಗೆ ವರ್ಕ್ ಮಾಡೋರು, ಅವ್ರು ಏನ್ ಮಾಡ್ತಾರೆ ಅಂದ್ರೆ, ವಾರದಲ್ಲಿ ಒಂದು 100 ರೂಪಾಯಿ ಒಬ್ಬನೇ ತೆಗೆದಿಡ್ತಾರೆ. ವಾರಕ್ಕೆ 100 ರೂಪಾಯಿ ಅಷ್ಟೇ. ಆ 100 ರೂಪಾಯಲ್ಲಿ ಎಷ್ಟು ತರಕಾರಿ ಬರುತ್ತೆ ಅದನ್ನ ತಗೊಂಡೋಗಿ ಆಶ್ರಮಕ್ಕೆ ಕೊಟ್ಟು ಬರ್ತಾರೆ. 4 ವಾರಕ್ಕೆ 4 ಆಶ್ರಮ. ಅಂದ್ರೆ ಈ ತರದ ಯೋಜನೆಗಳಿದ್ರೆ ಸೇವೆಗಳನ್ನು ಮಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ನಿಮಗೆ ಪ್ರಚಾರವೇ ಬೇಕು ಅಂತಿಲ್ಲ. ಇಲ್ಲ ಇಲ್ಲ ಇಲ್ಲ, ಸಮಾಜ ಸೇವೆ ಅಂತ ಹೇಳಿದ್ರೆ ಅದು ವ್ಯಾಪ್ತಿ ಬಿಟ್ಟು ಮೀರಿ ಇರುವಂಥದ್ದು, ಯಾರು ಹೇಗೂ ಮಾಡಬಹುದು, ಅವಕಾಶಗಳಿದೆ. ಹಾಗಾಗಿ ಈಗ ನಿಮ್ಮ ಈ ಒಂದು ಕೆಲಸದಿಂದ ಪ್ರೇರಣೆ ಪಡ್ಕೊಂಡಂತ ಅನೇಕ ಜನರು ಇದ್ದಾರೆ, ಅವ್ರು ತಾವಾಗಿ ಮುಂದೆ ಬರೋದಿಲ್ವಾ ಅಂತ? ನಿಮ್ಮೊಟ್ಟಿಗೆ ಸೇರ್ತೀವಿ, ನಾವು ಮಾಡ್ತೀವಿ, ಏನಾಗಬೇಕು ಹೇಳ್ತಾರೆ. ನಮಗೆ ನಮ್ಮ ಹತ್ರ ನಮ್ಮದೇ ಅಂತ ಸಮಸ್ಯೆಗಳಿರ್ತದೆ ಎಲ್ಲ. ಇಂಥ ತುಂಬ ಏನೋ ಮೈ ಮೇಲೆ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಲಿಮಿಟಲ್ಲಿ ನಾನು ಇತಿಮಿತಿಯಲ್ಲಿ ಇರ್ತೇನೆ. ಅಲ್ಲ, ನಾನು ಕೇಳ್ತಾ ಇರೋದು, ನೀವು ಇಷ್ಟೆಲ್ಲ ಕೆಲಸ ಮಾಡಿ ಹುಡುಗರನ್ನ ಕಟ್ಕೊಂಡಿರುವಾಗ ಇನ್ನೊಂದಷ್ಟು ಜನ ಸರ್ ನಿಮ್ಮ ಜೊತೆ ನಾವು ಸೇರ್ತೇವೆ ಅಂತ ಹೇಳಿದವರಿಲ್ವಾ? ಹೇಳ್ತಾರೆ, ಇದ್ದಾರೆ ಹೇಳ್ತಾರೆ. ಅವರಿಗೆ ಹೇಗೆ ತಂಡಗಳನ್ನು ಮತ್ತೆ ರೆಡಿ ಮಾಡ್ತಿರ್ತೀವಿ? ಅಲ್ಲ, ನಮಗೆ ಅದು ಅವತ್ತಿನ ಯೋಜನೆಗೆ ಸಂಬಂಧಪಟ್ಟ ಅಷ್ಟೇ, ಅವತ್ತಿನ ಯೋಜನೆ ಎಷ್ಟು ಬೇಕು ಅದಕ್ಕೆ ಸರಿಯಾಗಿ ಜನಗಳನ್ನು ಸೇರ್ಪಡೆಗೊಳಿಸ್ತೇವೆ. ಓಕೆ. ಅದರ ಜೊತೆ ಇನ್ನು ಬೇರೆ ದೇವಸ್ಥಾನಗಳಲ್ಲಿ ಈ ಬಗ್ಗೆ ಏನಾದರೂ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ ಏನಾದ್ರು ಮಾಡ್ತೀರಾ? ಅಲ್ಲಿ ನಿಮ್ಮೊಳಗೆ ಅಂದ್ರೆ, ಇಲ್ಲ ನಾನು ದೊಡ್ಡ ಸಭೆ ಸಮಾರಂಭ ಮಾಡಿ ಇಲ್ಲ, ನಾವು ಅಲ್ಲಿ ಅದರದ್ದೇ ಆದಂತಹ ಆಡಳಿತ ಮಂಡಳಿ ಇರೋದು, ನಾವು ಅದಕ್ಕೆಲ್ಲ ನಾವು ತಲೆ ಹಾಕೋದಿಲ್ಲ. ನಾವು ನಾನು ಕೇಳ್ತೇನೆ, ಆ ಥರ ದೇವಸ್ಥಾನಗಳೊಂದು ಕಾರ್ಯಕ್ರಮ ಆದಾಗ ಅಥವಾ ಯಾವುದೇ ಒಂದು ವಿಚಾರಗಳಲ್ಲಿ ಜನ ಸೇರಿದಾಗ, ಹೌದು ಈ ತರ ಒಂದು ಯೋಜನೆ ಇದೆ, ಸಹಾಯ ಮಾಡುವವರಿಗೆ ಏನು ಅದ್ರ ಬಗ್ಗೆ ಅರಿವು ಮೂಡಿಸ್ತೀರಾ ಅಂತ ಕೇಳಿದೆ. ಅದೇ, ನಾವು ಅದನ್ನು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನಾವು ನಮ್ಮ ಇತಿಮಿತಿಯಲ್ಲಿ ನಾವು ಎಷ್ಟು ಬೇಕೋ ಅಷ್ಟೇ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ನಾವು ಇದನ್ನು ಯಾವುದನ್ನು ವೈಭವೀಕರಣಗೊಳಿಸುವುದಿಲ್ಲ. ನಮ್ಮಲ್ಲಿ ಇದನ್ನು ಫೋಟೋಶೂಟ್ ಕೂಡ ಸರಿಯಲ್ಲ ಅಂತೇಳಿ, ಅಂದರೆ ನಮಗೆ ಒಂದು ಮಾನಸಿಕವಾಗಿ ನಮ್ಮೊಳಗೆ ಒಂದು ಮಾಡಿದ್ದೀವಿ ಅನ್ನೋಂತಹ ಕೃತಜ್ಞದ ಭಾವನೆಗೋಸ್ಕರವಾಗಿ ನಾವು ಒಂದು ಫೋಟೋ ಮಾತ್ರ ತೆಗೆದು. ಇನ್ನೊಂದು ಸಮಸ್ಯೆ ಏನಂದ್ರೆ, ಕೆಲವೊಮ್ಮೆ ಇದು 4 ಜನಕ್ಕೆ ತಿಳಿಬೇಕು ಅನ್ನೋದು. ಹೌದು, ಪ್ರೇರಣೆ ಆಗಲಿ ಅಂತ ಹೌದು, ಅದು ಪ್ರೇರಣೆ ಆದ್ರೆ ಇನ್ನೊಂದಷ್ಟು ಒಳ್ಳೆ ಕೆಲಸಗಳಾಗ್ತವೆ. ನಾವು ಇವಾಗ ಇದು ವೈಭವೀಕರಣದ ಮಟ್ಟಕ್ಕೆ ತಲುಪಬಾರ್ದು. ಹೌದು, ಏನೋ ಇಂಥದ್ದು ನಡೀತಾ ಇದೆ, ಇದಕ್ಕೆ ಇಷ್ಟು ಜನ ಸೇರಿದ್ದಾರೆ, ಅವ್ರು ಇಷ್ಟು ಸಮಯದಿಂದ ಮಾಡ್ತಾ ಇದ್ದಾರೆ. ಹೌದು, ಅಷ್ಟೇ. ಹೌದು. ನಾವು ಇದನ್ನ ಸಮಾಜದಲ್ಲಿ ಎಲ್ಲರೂ ಇದನ್ನ ಕೈ ಜೋಡಿಸಿಕೊಂಡು ಅವರವರ ವ್ಯಾಪ್ತಿಗೆ ಅನುಗುಣವಾಗಿ ಒಂದು ಯೋಜನೆ ನನಗೆ ಖುಷಿ ಆಯ್ತು. ನಿಮಗೆ ನಿಮ್ಮ ಇತಿಮಿತಿ ಇದೆ, ಮೊದಲಿಗೆ ನಮ್ಮ ಮನೆಯಿಂದಲೇ ಶುರು ಆಗ್ಬೇಕು ಎಲ್ಲಾನು. ನೀವು ಮತ್ತೆ ಹಾಕ್ಲಿಕ್ಕೆ ಹೋಗ್ಬೇಕು. ಈಗ ನಿಮ್ಮ ಯೋಜನೆಗಳು ಹಾಗೆ ಏನೋ ಇಲ್ಲಿ ಸಮುದಾಯ ಇದೆ, ನನ್ನೊಟ್ಟಿಗೆ ಇದ್ದವರು ಗುರ್ತಾ ಇದ್ದವರು ಸುಮಾರು ಜನಕ್ಕೆ ಈ ತರದ ಸಮಸ್ಯೆ ಇದೆ, ಅವ್ರಿಗೆ ಮನೆ ಇಲ್ಲ, ಎಲ್ಲ ಗೊತ್ತಿದೆ, ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ರಿ. ಇದೇ ತರ ಪ್ರತಿಯೊಬ್ಬನು ಅವನ ಒಂದು ಮನೆಯಿಂದ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು. ಆಗ ಏನಾಗುತ್ತೆ ಅಂದ್ರೆ, ಕನಿಷ್ಠ ಪಕ್ಷ ಒಂದು 1% 1% ಆದ್ರೂ ಸಮಸ್ಯೆಯನ್ನು ನೀಗಿಸೋದಕ್ಕೆ ಸಾಧ್ಯ. ಸತ್ಯ ಖಂಡಿತ. ಶಶಿಧರ್ ಪುರೋಹಿತರೆ, ಸ್ಪಂದನ ಸಹಾಯ ಹಸ್ತ ಅನ್ನುವಂತಹ ಕಾರ್ಯಕ್ರಮವನ್ನು ನಾವು ಆರಂಭಿಸಿದಾಗ ಒಳ್ಳೆ ವ್ಯಕ್ತಿಯಿಂದಲೇ ಚಾಲನೆಯನ್ನು ನಾವು ಕೊಟ್ಟಿದ್ದೇವೆ. ಶಶಿಧರ್ ಪುರೋಹಿತರು ಕಟ್ಪಾಡಿ ಅಂತವರ ಒಂದು ಮುಖೇನ ನಿಮ್ಮ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿದ್ದೇವೆ. ನಮಗೆ, ನಮ್ಮ ವೀಕ್ಷಕರಿಗೆ ತುಂಬಾ ಖುಷಿ ಇದೆ. ಯಾಕೆಂದ್ರೆ ನಿಮ್ಮ ಮುಜುಗರಗಳು, ನಿಮ್ಮ ದಾಕ್ಷಿಣ್ಯಗಳು, ಮತ್ತೆ ಪೂರ್ಣ ವಿಷಯವನ್ನು ಹೇಳಲಿಕ್ಕೆ ನೀವು ಹಿಂಜರಿಯುವುದು, ಇದೆಲ್ಲ ಏನೇನಿಸ್ತದೆ ಅಂದ್ರೆ, ಯಾವುದೇ ಕಾರಣಕ್ಕೂ ನೀವು ಪ್ರಚಾರಕ್ಕೆ ಬದ್ಧರಾಗಿದ್ದವರಲ್ಲ ಅನ್ನೋದನ್ನ ನಮ್ಗೆ ಗೊತ್ತಾಗ್ತದೆ. ನಿಮ್ಮ ಈ ಕಾಯಕ ಇನ್ನೊಂದಷ್ಟು ಸಮುದಾಯಕ್ಕೆ ಪ್ರೇರಣೆ ಆಗಲಿ, ಆ ಮೂಲಕ ಒಂದಷ್ಟು ಯುವ ಮನಸ್ಸುಗಳಲ್ಲಿ ಸಮಾಜ ಸೇವೆಯ ಒಳ್ಳೆಯ ಬೀಜವನ್ನು ಬಿತ್ತಿ ಉತ್ತಮ ಫಲ ಕೊಡುವಂತ ಮರ ಆಗಲಿ. ಅದೇ ರೀತಿಯಾಗಿ ನಿಮ್ಮ ಸೇವೆ ಯಾರೆಲ್ಲ ಪಡ್ಕೊಂಡಿದ್ದಾರೋ ಅವರಲ್ಲಿ ಇನ್ನಷ್ಟು ಒಳ್ಳೆಯ ಮನಸ್ಸುಗಳು ಹುಟ್ಟಿ
ಇನ್ನೊಂದಷ್ಟು ಸಮಾಜ ಸೇವೆಗೆ ದಾರಿದೀಪ ಆಗಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಸ್ಪಂದನ ವಾಹಿನಿಯಿಂದ ಅಭಿನಂದನೆಗಳನ್ನು ಸರಿ. ಧನ್ಯವಾದ. ಆತ್ಮೀಯ ವೀಕ್ಷಕರೇ, ಈ ಸ್ಪಂದನ ಸಹಾಯ ಹಸ್ತ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಿಯುತ್ತೆ. ನಿಮ್ಮ ಅನಿಸಿಕೆಗಳಿಗೆ, ಅಭಿಪ್ರಾಯಗಳಿಗೆ ಸದಾ ಸ್ವಾಗತ ಇರುತ್ತೆ. ಅನೇಕ ಜನ ಸದ್ದಿಲ್ಲದ ಸಾಧಕರು ನಮ್ಮ ಜೊತೆ ಸೇರಿಕೊಳ್ತಾರೆ. ಸಹಾಯ ಮಾಡೋದಕ್ಕೆ ಇಚ್ಛಿಸುವವರು ತಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೋದು. ನಮ್ಮ ನಂಬರನ್ನು ಟಿ ವಿ ಸ್ಕ್ರೀನ್ ಮೇಲೆ ಹಾಕ್ತೀವಿ. ಸೊ ಆ ನಂಬರಿಗೆ ನಿಮ್ಮ ಅಭಿಪ್ರಾಯಗಳನ್ನು ಬರೆದು ಕಳಿಸ್ಬೋದು. ಅಥವಾ ನಿಮಗೆ ಯಾವುದೇ ರೀತಿಯಂಥ ಸಹಾಯ ಬೇಕಾದಲ್ಲಿ, ನಿಮ್ಮ ಸಮಸ್ಯೆಗಳಿದ್ದಲ್ಲಿ ಅದನ್ನು ನೀವು ನಮಗೆ ಬರೆದು ಕಳಿಸ್ಬೋದು, ಇಲ್ಲ ಅದನ್ನು ಕರೆ ಮಾಡಿ ತಿಳಿಸ್ಬೋದು. ನಮ್ಮ ವಲಯದಲ್ಲಿರುವಂಥ ಸಾಧಕರಿಂದ ನಿಮಗಾಗುವಂಥ ಸಹಾಯವನ್ನು ಮಾಡೋ ಪ್ರಯತ್ನವನ್ನು ಮಾಡ್ತೇವೆ. ನೇರವಾಗಿ ಸಹಾಯ ಯಾರು ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ ಅವರಿಂದ ನಿಜವಾಗಿ ನಿಮಗೆ ನೇರವಾಗಿ ಸಹಾಯ ದೊರೆಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಇದು ಸಮಾಜಪರ ಸಮಾಜಮುಖಿ ಕಾರ್ಯಗಳಲ್ಲಿ ನಮ್ಮ ಜವಾಬ್ದಾರಿ ಅಂತ ತಿಳ್ಕೊಂಡು ಮಾಡುವಂಥ ವಿಶೇಷ ಕಾರ್ಯಕ್ರಮ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ಶಶಿಧರ್ ಪುರೋಹಿತ್ ಕಟ್ಪಾಡಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ.